സുഹദാക്കളെ അൽമദദ് ബദരീങ്ങളെ ഇരുലോകവും തരുനിങ്ങളെ ചുടുചോര ചിന്തിയ പൂക്കളെ സുഹദാക്കളെ സുഹദാക്കളെ ലോകമാകിരണാമൃതം ചെന്നു ചേർന്നു നിരായുധം കണ്ണിലും കരളാകയും കൃപസാഗരം പ്രഭഗോപുരം. ಮೇಲ್ತನೆ ಬ್ಯಾರಿ ಎಲ್ತಕಾರ್ ಪಿನ್ನೆ ಕಲಾವಿದಮಾರ ಒಕ್ಕೂಟ ದೇರ್ಲಕಟ್ಟೆ ಇದರ 11ನೇ ಇಫ್ತಾರ್ ಕೂಟದ ಈ ಸಂದರ್ಭದಲ್ಲಿ ನಾವು ಈ ದಿನ ನಾಟಕಲ್ನ ವಿಜಯನಗರದ ಎಲೈಟ್ ಟ್ಯೂಷನ್ ಸೆಂಟರ್ನಲ್ಲಿ ಸೇರಿದ್ದೇವೆ. ಮೇಲ್ತನೆ ಕಳೆದ 11 ವರ್ಷಗಳಿಂದ ಈ ಪರಿಸರದ ಬರಹಗಾರರು ಕಲಾವಿದರನ್ನು ಒಗ್ಗೂಡಿಸುವ ಒಂದು ಒಕ್ಕೂಟ, ಒಂದು ವೇದಿಕೆಯಾಗಿ ಬೆಳೆದು ಬಂದಿದೆ. ಬಹಳ ವಿಶೇಷವಾಗಿ ಈ ಕರಾವಳಿ ಭಾಗದಲ್ಲಿರುವ ಬ್ಯಾರಿ ಭಾಷಿಗರ ಸಾಹಿತ್ಯ ಕ್ಷೇತ್ರದಲ್ಲಿ ಉದಯೋನ್ಮುಖ ಪ್ರತಿಭಾನ್ವಿತ ಬ್ಯಾರಿ ಭಾಷಿಗರನ್ನು ಅವರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮೇಲ್ತನೆ ಇಂದು ಹೆಸರುವಾಸಿಯಾಗಿದೆ ಎಂಬುದು ಬಹಳ ಸಂತೋಷದಾಯಕ. ಇದರ ಈ ಒಂದು 11ನೇ ವರ್ಷದ ಇಫ್ತಾರ್ ಕೂಟ ಈ ಸಂಗಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನಮ್ಮ ಜೊತೆ ಈ ಸಂಸ್ಥೆಯನ್ನು ಮುನ್ನಡೆಸುತ್ತಾ ಬಂದಿರುವಂತಹ ಗೌರವಾನ್ವಿತ ಇದರ ಗೌರವಾಧ್ಯಕ್ಷರಾಗಿರುವಂತಹ ಆಲಿಕುಂಜಿ ಪಾರೆ ಅವರು ಕೂಡ ಇದ್ದಾರೆ. ಮತ್ತು ಈ ಸಂಸ್ಥೆಯ ಕನಸನ್ನು ಬಿತ್ತಿ ಇದನ್ನು ಈ ಹಂತಕ್ಕೆ ಸತತವಾಗಿ ತಮ್ಮ ಪರಿಶ್ರಮದಿಂದ ಬೆಳೆಸಿದಂತಹ ಇದರ ರೂವಾರಿಯಾಗಿರುವಂತಹ ಮತ್ತು ನಮ್ಮ ಈ ಅವಧಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಹಮ್ಜಾ ಮಲಾರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಈ ಒಂದು ಟ್ಯೂಷನ್ ಸೆಂಟರ್ನ ಮತ್ತು ಈ ಒಂದು ಸ್ಥಳದ ಮಾಲಕರು ಮತ್ತು ನಮ್ಮ ಈ ಮೇಲ್ತನೆಯ ಎಲ್ಲವೂ ಆಗಿರುವಂಥ, ಅಂದರೆ ಇದನ್ನು ಮುನ್ನಡೆಸುತ್ತಿರುವಂತಹ ಮಾರ್ಗದರ್ಶಕರಾಗಿರುವಂತಹ ನಮ್ಮ ಗೌರವಾನ್ವಿತ ನಿವೃತ್ತ ಪ್ರಾಂಶುಪಾಲರು ಜನಾಬ್ ಇಸ್ಮಾಯಿಲ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ನಡುಪದೋ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅದೇ ರೀತಿ ಹೆಚ್ಚಿನ ನಮ್ಮ ಈ ಭಾಗದ ಅನೇಕ ಕಲಾವಿದರನ್ನು ಒಳಗೊಂಡಂತಹ ಮೇಲ್ತನೆ, ಇದರಲ್ಲಿ ಬಶೀರ್ ಕಲ್ಕಟ್ಟ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಯೂಸುಫ್ ವಕ್ತಾರ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ, ಬಶೀರ್ ಕಿನ್ಯ ಮತ್ತು ಅಬೂಬಕ್ಕರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ, ಮತ್ತು ಇಬ್ರಾಹಿಂ ಮುದುಂಗಾರ್ ಕಟ್ಟೆ ಮತ್ತು ಶರೀಫ್ ಪಟ್ಟೋರಿ, ಹಿರಿಯರಾಗಿರುವಂತಹ ಬಾಷಾ ಸರ್ ಅವರಿದ್ದಾರೆ, ಮುತ್ತಲಿಬ್ ಸರ್ ಅವರಿದ್ದಾರೆ. ಮತ್ತು ಎಲ್ಲರೂ ಸೇರಿದಂತೆ ನಮ್ಮ ಜೊತೆಯಲ್ಲಿ ಸಿದ್ದೀಕ್ ರಾಜ್ ಅವರಿದ್ದಾರೆ. ಮತ್ತು ವಿಶೇಷವಾಗಿ ಹೊಸ ಕುರಲ್ ಚಾನಲ್ನ ಮೂಲಕ ಖ್ಯಾತಿ ಪಡೆದಿರುವಂತಹ ಮೇಲ್ತನೆಯ ಸಜೀವ ಸದಸ್ಯರಾಗಿರುವಂತಹ ಆಸಿಫ್ ಬಬುಗಟ್ಟೆ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಇದು ಒಂದು ಸಣ್ಣ ತಂಡ. ಈ ತಂಡದ ಈ ಒಂದು ರೀತಿಯ ವಿಶೇಷ ಅಂದರೆ, ಈಗ ಇಫ್ತಾರ್ ಕೂಟ ಅಂದರೆ ಅದು ಗೌಜಿ ಗದ್ದಲಗಳು, ಅನೇಕ ರೀತಿಯ ಬೇರೆ ವಿವಿಧ ಕಾರ್ಯಕ್ರಮಗಳು ಇರ್ತದೆ. ಆದರೆ ಈ ಒಂದು ಮೇಲ್ತನೆಯ ಇಫ್ತಾರ್ ಕೂಟದ ವಿಶೇಷ ಏನೆಂದರೆ, ಇದು ನಮ್ಮೊಳಗೆ ನಮ್ಮ ಬಾಂಧವ್ಯಕ್ಕೆ ಹೇತುವಾಗಿ ಈ ಇಫ್ತಾರ್ ಕೂಟವನ್ನು ನಾವು ಕಂಡುಕೊಂಡಿದ್ದೇವೆ. ಈ ಸರಳವಾಗಿ, ಬಹಳ ಸುಂದರವಾಗಿ ಮತ್ತು ನಮ್ಮ ನಡುವೆ ಬಾಂಧವ್ಯವನ್ನು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ಒಂದು ಕುಟುಂಬ, ಮೇಲ್ತನೆ ಅಂದರೆ ಅದೊಂದು ಕುಟುಂಬ, ಆ ನಿಟ್ಟಿನಲ್ಲಿ ಇದನ್ನು ಕಂಡುಕೊಂಡು ಮುಂದುವರಿಯುತ್ತಾ ಬಂದಿದ್ದೇವೆ. ಆದ ಕಾರಣ ಇಲ್ಲಿ ಬೇರೆ ಅತಿಥಿಗಳ ಆ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದೊಂದು ವಿಶೇಷ, ಮತ್ತು ಈ ಮೂಲಕ ಇಡೀ ನಮ್ಮ ಸಮುದಾಯ, ಇಡೀ ನಾಗರಿಕ ಸಮುದಾಯಕ್ಕೆ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು, ಅವರ ಸೌಹಾರ್ದತೆ, ಸಾಂಸ್ಕೃತಿಕ ಪರಂಪರೆ, ಈ ರೀತಿಯ ಆಲೋಚನೆಗಳಿಗೆ ಹುಟ್ಟುಹಾಕುವಂತಹ ಒಂದು ಅವಕಾಶವನ್ನು ಈ ಇಫ್ತಾರ್ ಕೂಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿ ಮೇಲ್ತನೆ ಮತ್ತು ಕೇಂದ್ರ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಜಂಟಿ ಸಹಯೋಗದಲ್ಲಿ ಏಪ್ರಿಲ್ 14ರಂದು ಮುಡಿಪು
ಭಾಗದ ಭಾರತ್ ಶಾಲೆಯ ಆವರಣದಲ್ಲಿ ನಾವು ಉಳ್ಳಾಲ ತಾಲೂಕು ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಿದ್ದೇವೆ. ಅದರ ನಾಂದಿಯಾಗಿ ಈ ದಿವಸ ಈ ಇಫ್ತಾರ್ನ ಭಾಗವಾಗಿ ಕೂಡ ಅದರ ಭಾಗವಾಗಿ ನಾವು ಸ್ವಾಗತ ಸಮಿತಿ ರಚನೆಯ ಬಗ್ಗೆ, ಇನ್ನಿತರ ಕಲಾವಿದರ ಬಗ್ಗೆ, ಈ ಉಳ್ಳಾಲ ಭಾಗದ ಜನರ ಆ ಕಾರ್ಯಕ್ರಮದ ಭಾಗವಾಗಿ ನಾವಿಂದು ಇಲ್ಲಿ ಚರ್ಚೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮತ್ತು ಮೇಲ್ತೆನೆಯ ಸಹಯೋಗದಲ್ಲಿ ನಡೆಯುವಂತಹ ಉಳ್ಳಾಲ ಬ್ಯಾರಿ ತಾಲೂಕು ಸಮ್ಮೇಳನದ ಒಂದು ಆರಂಭದ ರೂಪವಾಗಿ ಇಫ್ತಾರ್ ಕೂಟವನ್ನು ಕೂಡ ಈ ಸಂದರ್ಭವನ್ನು ಕೂಡ ನಾವು ಬಳಸ್ತಾ ಇದ್ದೇವೆ. ಸೊ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಮೇಲ್ತೆನೆ ಬ್ಯಾರಿ ಲೇಖಕರು ಹಾಗೂ ಕಲಾವಿದರ ಕೂಟ ದೇರ್ಲಕಟ್ಟೆ. ಇಂದು ನಾವು ಇಲ್ಲಿ ಸೇರಿದ್ದು ವಾರ್ಷಿಕವಾಗಿ ಮುಸ್ಲಿಂ ತಿಂಗಳ ರಂಜಾನ್ ತಿಂಗಳಲ್ಲಿ ಉಪವಾಸ ವೃತ್ತವನ್ನು ತೊರೆಯುವ ಇಫ್ತಾರ್ ಕೂಟ ಅನ್ನೋ ಕಾರಣಕ್ಕಾಗಿ ಮೇಲ್ತೆನೆಯ ಹೆಚ್ಚಿನ ಎಲ್ಲ ಸದಸ್ಯರು ಕೂಡ ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಪ್ರತಿ ವರ್ಷ ಇಂತಹ ಒಂದು ಕಾರ್ಯಕ್ರಮವನ್ನು ಬಹಳ ಶಿಸ್ತುಬದ್ಧವಾಗಿ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಅದನ್ನೇ ನಾವು ಮಾಡ್ತಾ ಇದ್ದೇವೆ. ಸಾಮರಸ್ಯತೆ, ನಮ್ಮೊಳಗಿನ ಬಾಂಧವ್ಯ ಹಾಗೂ ಬ್ಯಾರಿ ಸಾಹಿತ್ಯ, ಪರಂಪರೆ, ಕಲೆ ಇತ್ಯಾದಿಗಳ ಬಗ್ಗೆನೇ ದುಡಿತಾ ಇರುವಂತಹ ಈ ನಮ್ಮ ಒಕ್ಕೂಟ ಮೇಲ್ತೆನೆ ಸುಮಾರು ವರ್ಷಗಳಿಂದ ಈ ಒಂದು ಇಫ್ತಾರ್ ಕೂಟವನ್ನು ನಡೆಸಿಕೊಂಡು ಬರ್ತಾ ಇದೆ. ಈಗಾಗಲೇ ನಮ್ಮ ಅಧ್ಯಕ್ಷರು ರಿಯಾಜ್ ಮಂಗಳೂರು ಹೇಳಿದ ಹಾಗೆ ಇದು ಸದಸ್ಯರೊಳಗಿನ ಪರಸ್ಪರ ಆತ್ಮೀಯತೆ, ಪ್ರೀತಿ, ಸೌಹಾರ್ದತೆಯನ್ನು ಬಿಂಬಿಸುವಂತಹ ಒಂದು ಕಾರ್ಯಕ್ರಮವಾಗಿದ್ದು, ನಾವೆಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಬರುವಂತಹ ಒಂದು ಬ್ಯಾರಿ ಸಾಹಿತ್ಯ ಅಕಾಡೆಮಿ ಹಾಗೂ ಮೇಲ್ತೆನೆ ಸಹಯೋಗದಲ್ಲಿ ಉಳ್ಳಾಲ ತಾಲೂಕು ಮಟ್ಟದ ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ಮುಡಿಪು ಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಿಕೊಳ್ಳುವವರಿದ್ದೇವೆ. ಅದರ ಬಗ್ಗೆ ಇವತ್ತು ಚರ್ಚೆಯೂ ಕೂಡ ನಾವು ಮಾಡಿದ್ದೇವೆ. ಆ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಎನ್ನುವ ರೀತಿಯಲ್ಲಿ ಕೂಡ ಇವತ್ತು ಈ ಚರ್ಚಾಗೋಷ್ಠಿ ನಡೆದಿದೆ. ಈ ಒಂದು ಕಾರ್ಯಕ್ರಮವನ್ನು ನಮಗೆ ನಡೆಸಲಿಕ್ಕೆ ಎಲ್ಲ ಸದಸ್ಯರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೆರೆದಂತಹ ಎಲ್ಲ ಸದಸ್ಯರನ್ನು, ಮೇಲ್ತೆನೆ ಪದಾಧಿಕಾರಿಗಳನ್ನು ಕೂಡ ನಾನು ಹೃದಯಂಗಮವಾಗಿ ಸ್ವಾಗತಿಸ್ತೇನೆ. ಸರ್ವರಿಗೂ ಸ್ವಾಗತ. ನಮ್ಮ ಮೇಲ್ತೆನೆಯ ಐಕ್ಯತೆ, ಒಗ್ಗಟ್ಟು ಸದಾ ಇರಲಿ, ನಿತ್ಯ ನೂತನ, ನಿತ್ಯ ಚಿರಂತನವಾಗಿರಲಿ ಅನ್ನುವಂತಹ ಸಂದೇಶದೊಂದಿಗೆ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ.